ಬಂಧುಗಳೇ, ಧರ್ಮದೇನು ಕೃತಯುಗದಲ್ಲಿ 4 ಕಾಲುಗಳಲ್ಲಿ ಗಮನವನ್ನು ಮಾಡ್ತಾ ಇತ್ತು, ಪ್ರವಹನ ಮಾಡ್ತಾ ಇತ್ತು. ತ್ರೇತಾಯುಗಕ್ಕೆ ಬರುವಾಗ ಧರ್ಮದೇನು 3 ಕಾಲಿನಲ್ಲಿ ಸಂಚಾರ ಮಾಡಿತ್ತಂತೆ. ದ್ವಾಪರ ಯುಗಕ್ಕೆ ಬಂದಾಗ ಧರ್ಮದೇನು ಕೇವಲ 2 ಕಾಲಿನಲ್ಲಿ ಚಲಿಸಲಿಕ್ಕೆ ಆರಂಭ ಮಾಡಿತ್ತಂತೆ. ಇದೀಗ ಪ್ರಸ್ತುತ ಕಲಿಯುಗದಲ್ಲಿ ಧರ್ಮದೇನು ಕೇವಲ 1 ಕಾಲಿನಲ್ಲಿ ಒಂದು ರೀತಿಯಲ್ಲಿ ತೊಳಲಾಡ್ತಾ ನರಳಾಡ್ತಾ ಸಾಕ್ತಾ ಇದೆ ಎನ್ನುವುದು ಪ್ರಾಜ್ಞರ ನುಡಿ. ಕಾರಣ, ಸತ್ಯಯುಗದಲ್ಲಿ ಇದ್ದಂತಹ ಸತ್ಯಸಂಧತೆ, ಪ್ರಾಮಾಣಿಕತೆ ಇವತ್ತಿನ ಈ ಕಲಿಯುಗದಲ್ಲಿಲ್ಲ. ಜನ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಹಾಗಾಗಿ ಧರ್ಮ ಕ್ಷೀಣವಾಗ್ತಾ ಇದೆ, ಅವಸಾನವಾಗ್ತಾ ಇದೆ, ತಿರೋಧಾನವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಧರ್ಮವನ್ನು ಉಳಿಸಬೇಕಾದ್ರೆ ಅತ್ಯಂತ ಸರಳವಾದಂತಹ ವಿಧಾನ ಅಂದರೆ ಪರಮಾತ್ಮನ ಒಂದು ಧ್ಯೇನ, ಪರಮಾತ್ಮನನ್ನು ಧ್ಯಾನಿಸುವುದು, ಪರಮಾತ್ಮನನ್ನು ಆರಾಧಿಸುವುದು. ಅದಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ವಿಧಾನ ಅಂದರೆ ಅದು ಭಜನೆ. ಬಂಧುಗಳೇ, ಈ ಭಜನೆಯ ಸ್ಪರ್ಧೆಯ ಸ್ವರೂಪದಲ್ಲಿರುವ ಪ್ರದರ್ಶನದಲ್ಲಿ ಇದೀಗ 2ನೆಯ ತಂಡ ನಮ್ಮ ವೇದಿಕೆಗೆ ಆಗಮಿಸ್ತಾ ಇದೆ. ಶ್ರೀ ಮೂಕಾಂಬಿಕಾ ಕೃಪಾ ಶ್ರೀ ರಾಮ ಭಜನಾ ಮಂದಿರ ಬ್ರಹ್ಮರಕೋಟ್ಲು ಅವರನ್ನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಅವರ ಭಜನಾ ಪ್ರದರ್ಶನದ ತೀರ್ಪನ್ನು ನೀಡುವುದಕ್ಕಾಗಿ ನಮ್ಮೊಂದಿಗೆ ತೀರ್ಪುಗಾರರಿಬ್ಬರು ಆಸೀನರಾಗಿದ್ದಾರೆ. ಅತ್ಯಂತ ಸುಪ್ರಸಿದ್ಧ ಕಲಾವಿದರು ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಹಾಗೂ ರಮೇಶ್ ಕಲ್ಮಾಡಿಯವರು. ಅವರನ್ನು ಕೂಡ ಸ್ವಾಗತಿಸ್ತಾ ಮತ್ತೊಮ್ಮೆ ಭಜನೆಯನ್ನು ವಿಶ್ವ ಮಾನ್ಯಗೊಳಿಸಿದಂತಹ ಇಬ್ಬರು ಸಂತರು ನಮ್ಮೊಂದಿಗಿದ್ದಾರೆ. ಪರಮ ಪೂಜ್ಯ ವಜ್ರದೇಹಿ ಮಠದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ, ಅದೇ ರೀತಿ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಮೋಹನದಾಸ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಇದೀಗ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ ಬ್ರಹ್ಮರಕೋಟ್ಲು ಭಜನಾ ತಂಡಕ್ಕಾಗಿ. ಅದಕ್ಕಿಂತ ಮೊದಲು ಪೂಜ್ಯ ಸ್ವಾಮೀಜಿಯವರಿಂದ ಭಜನೆಯ ಸಂಕೇತವಾಗಿರುವಂತಹ ತಾಳವನ್ನು ಸ್ವೀಕರಿಸುತ್ತಿದ್ದಾರೆ. ಶ್ರೀರಾಮ ಭಜನಾ ಮಂದಿರ ಬ್ರಹ್ಮರಕೋಟ್ಲು.
ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ 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 ಭಕ್ತಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ
ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸೋತೆ ನಾನವಾಗೆ ಹಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸೋತೆ ನಾನವಾಗೆ ಅಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸೋತೆ ನಾನವಾಗೆ ಅಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸೋತೆ ನಾನವಾಗೆ ನೋಡಕ್ಕ ಮನಸೋತೆ ನಾನವಾಗೆ
ಭಕ್ತ ಜನ ಮುಂದೆ ನೀನವರ ಹಿಂದೆ ಕೈಗೊಳ್ಳದೋ ಗಯಾಗದ ಯುಕ್ತಿ ಕೈಗೊಳ್ಳದೋ ಗಯಾಗದ ಧರಣಿ ನಿನ್ನವರ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ
ಹಸಿವು ದೃಶೆಯಿಂದ ದೇವಾ ಬದಲು ನಿನ್ನ ನೆನೆಯಲಿಲ್ಲ ಹಸಿವು ದಿಸೆಯಿಂದ ದೇವಾ ഇരുಳು ನಿನ್ನ ಬಯಸಲಿಲ್ಲ ನಿದ್ರೆಯ ಮರದಿಂದ ದೇವಾ ഇരുಳು ನಿನ್ನ ಭಜಿಸಲಿಲ್ಲ ನಿದ್ರೆಯ ಬರದಿಂದ ದೇವಾ ಹಗಲು ഇരുಳು ಎರಡು ಹೋಯ್ತು ಹಗಲು ഇരുಳು ಎರಡು ಹೋಯ್ತು ಹಸಿವು ನಿದ್ರೆಗಳಿಂದ ಹಸಿವು ನಿದ್ರೆಗಳಿಂದ ಗುಣ ಗುರುವೆ ತಪ್ಪಾದೀತಿ ಸದವು ಪ್ರೀತಿಯಿಂದ ಸುಗುಣ ಗುರುವೇ ತಪ್ಪದಿತ್ತಿ ಹಲವು ಪ್ರೀತಿಯಿಂದ ತಪ್ಪು ತಪ್ಪು ಎನ್ನದಯ್ಯ ಬೇಡಿಕಯ್ಯ ಮುಗಿವೆ ದೇವ ತಪ್ಪು ತಪ್ಪು ಎನ್ನದಯ್ಯ ಬೇಡಿ ಕೈಯ ಮುಗಿವೆ ದೇವಾ ತಪ್ಪನೆಲ್ಲ ಕ್ಷಮಿಸಿದಯದೋಳ್ ಒಪ್ಪಯ್ಯ ಶ್ರೀ ಗುರುವೇ. ತಪ್ಪನೆಲ್ಲ ಕ್ಷಮಿಸಿದಯದು ಒಬ್ಬಯ ಶ್ರೀ ಗುರುವೇ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ ಓಂ ಶಾಂತಿ 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 ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭಜನೆಯನ್ನು ಕೇಳಿದ ಕ್ಷಣ ಪರಮಾತ್ಮ ಖುಷಿಯಿಂದ ಒಲಿತಾನಂದರೆ ಪರಮಾತ್ಮ ಒಲಿತಾನೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಖುಷಿ ಆದರೆ ನೀವು ಒಲಿದಿರಿ ಅಂತ ಆದರೆ ಒಂದು ಕೈ ಚಪ್ಪಾಳೆ ಇರಲಿ. ತೀರ್ಪುಗಾರರ ತೀರ್ಪನ್ನು ಕೇಳೋದಕ್ಕಿಂತ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನದ ಆ ನುಡಿಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಗುರುಪುರ ಸ್ವಾಮೀಜಿ. ಪ್ರಸ್ತುತ ನಿಮ್ಮ ಶಿಸ್ತನ್ನು ಬಹಳ ಕೊಂಡಾಡಬೇಕು. ಯಾಕೆ ಅಂತಂದರೆ ಅತ್ಯುತ್ತಮವಾಗಿರತಕ್ಕಂಥ ಓರಣವಾಗಿರತಕ್ಕಂತಹ ಅಂಗಸೌಷ್ಠವ ಜೊತೆಗೆ ಒಳ್ಳೆಯ ಯುವಕರ ತಂಡವನ್ನೇ ಕಟ್ಟಿಕೊಂಡಿದ್ದೀರಿ. ತುಂಬ ಸಂತೋಷದ ವಿಷಯ. ಯುವಕರು ಈ ಭಜನಾ ಸಂಕೀರ್ತನೆಯಲ್ಲಿ ತೊಡಗಿಕೊಳ್ಳಬೇಕು ಅನ್ನೋದು ನಮ್ಮ ಆಶಯ. ಆ ಆಶಯಕ್ಕೆ ಪೂರಕವಾಗಿ ಯುವಕರನ್ನೇ ನೆಚ್ಚಿಕೊಂಡಿದ್ದೀರಿ. ಒಂದು ಕಡೆಯಲ್ಲಿ ಸುಳಾದಿಗಳನ್ನು ಎತ್ತಿಕೊಂಡಿದ್ದೀರಿ. ಕೇವಲ ಭಜನೆ ಮಾತ್ರ ಅಲ್ಲ, ಸುಳಾದಿಗಳನ್ನು ಎತ್ತಿಕೊಂಡಿದ್ದೀರಿ. ಆ ಸುಳಾದಿಗಳನ್ನು ಬಹಳ ಸುಶ್ರಾವ್ಯವಾಗಿ ಚಂದವಾಗಿ ನುಡಿಸಿದ್ದೀರಿ. ನಮಗಂತೂ ಎಲ್ಲವೂ ಇಷ್ಟವಾಗಿದೆ. ಆದರೆ ಒಂದು ತಮಗೆ ಕೊಡುವ ನಿರ್ದೇಶನ ಏನು ಅಂತಂದರೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀವುಗಳು ಹೆಚ್ಚು ವೈವಿಧ್ಯಮಯವಾಗಿರತಕ್ಕಂತಹ ಭಜನೆಗಳನ್ನು ಪ್ರಚುರಪಡಿಸುವ ನಿಟ್ಟಿನಲ್ಲಿ ಸುಳಾದಿಗಳನ್ನು ಇನ್ನಷ್ಟು ಪ್ರಚುರ ಮಾಡುವ ಪ್ರಯತ್ನವನ್ನು ತಾವುಗಳು ಮಾಡಬೇಕು ಅನ್ನುವ ಮಾತನ್ನು ಈ ಮೂಲಕ ವ್ಯಕ್ತಪಡಿಸ್ತೇವೆ. ಪ್ರಣಾಮಗಳು ಸ್ವಾಮೀಜಿ. ಭಜನೆ ಸ್ವಾಮೀಜಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಪರಮ ಪೂಜ್ಯ ಶ್ರೀಧಾಮ ಮಾಣಿಲದ ಮೋಹನದಾಸ ಸ್ವಾಮೀಜಿಯವರ ನುಡಿ ಕೇಳುವ ಸಮಯ. ತಾಳ ಲಯ ಶ್ರುತಿ ನಮ್ಮ ಬದುಕಿನಲ್ಲಿ ನಮ್ಮ ಜೀವನಕ್ಕೆ ಬದ್ಧತೆ ಕೊಡುವಂಥದ್ದು ಮತ್ತು ಭಕ್ತಿಗೆ ಪರವಶತೆ ಕೊಡುವಂಥದ್ದು. ಬಹುಶಃ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನೀವು ಯುವಕರು ಸ್ಫೂರ್ತಿಯಲ್ಲಿ ಬಂದಿದ್ದೀರಿ. ಎಲ್ಲವೂ ಚೆನ್ನಾಗಿದೆ. ಆದರೂ ನಾವು ಯೋಚನೆ ಮಾಡೋದಿಷ್ಟೇ, ನೀವು ಯುವಕರಾಗಿರುವಾಗ ಈ ಭಜನಾ ಪಟುಗಳು ಭಾಗವಹಿಸುವ ಎಲ್ಲರೂ ಹಣೆಗೆ ತಿಲಕವನ್ನು ಇಟ್ಟು ಪ್ರಾರಂಭದ ಭಜನೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ, ಅಥವಾ ಕೊನೆಯ ಭಜನೆ ನೀವು ಕಣ್ಣು ಮುಚ್ಚಿ ಕೈ ಎತ್ತಿ ಭಾವುಕರಾಗಿ ಕುಣಿಬೇಕು. ಇದೇ ಭಜನೆ ನಿಜವಾದಂಥ ಶಕ್ತಿ. ಇದನ್ನು ನೀವು ಮುಂದಿನ ದಿವಸಗಳಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ವಿಶೇಷವಾಗಿ ದಾಸಶ್ರೇಷ್ಠರನ್ನು
ಪ್ರತಿಬಿಂಬಿಸುವಂಥ ಕೆಲಸ ಈ ತಂಡದೊಂದಿಗೆ ಮಾಡಿದ್ದೀರಿ. ಆ ಸ್ಮರಣೆ ಕೂಡ ನಿಮ್ಮಲ್ಲಿದೆ. ಇದು ಕೂಡ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಯುವ ಸ್ಫೂರ್ತಿಯಲ್ಲಿ ಈ ಭಾಗವಹಿಸುವಿಕೆ ನಿಮ್ಮ ತಂಡ ವಿಶೇಷವಾಗಿ ಮೆರುಗು ಕೊಟ್ಟಿದೆ. ಇನ್ನು ಮುಂದೆಯೂ ಕೂಡ ಸ್ವಾಮೀಜಿಯವರು ಹೇಳಿದಾಗೆ ಆ ಕಲಾ ಪ್ರಕಾರವನ್ನು ಇನ್ನಷ್ಟು ಬೆಳೆಸ್ಬೋದು, ವೈವಿಧ್ಯಮಯವಾಗಿ ಬೆಳೆಸ್ಬೋದು. ಈಗಿನ ಕಾಲ, ಈಗಿನ ಸಮಯಕ್ಕೆ ಅನುಗುಣವಾಗಿ ಆ ಶ್ರುತಿಗಳನ್ನು, ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ನೆಲೆಯಲ್ಲಿ ಭಾವನಾತ್ಮಕವಾದಂಥ ಭಕ್ತಿಯ ಪರವಶತೆಯ ಪರಾಕಾಷ್ಠೆಯನ್ನು ಕೊಡತಕ್ಕಂಥ ಒಂದು ಧೀಶಕ್ತಿ ನಿಮ್ಮಲ್ಲಿ ಉದ್ದೀಪನ ಆಗಲಿ. ಅದಕ್ಕೆ ಆ ಮಹಾಗಣಪತಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರಣಾಮಗಳು ಸ್ವಾಮೀಜಿ. ರಾಮಕೃಷ್ಣ ಕಾಟುಕೊಕ್ಕೆಯವರು. ಭಕ್ತ ಮತ್ತು ಭಗವಂತನನ್ನು ಸೇರಿಸುವ ಕೊಂಡಿ ಭಕ್ತಿ. ಭಕ್ತಿಯ ಪ್ರಕಟಣೆ ಇವತ್ತು ಕಲಿಯುಗದಲ್ಲಿ ಭಜನೆಯಲ್ಲಿ ಆಗುತ್ತಾ ಇದೆ. ಭಜನೆಯಲ್ಲಿ ಸಂಪ್ರದಾಯದಂತೆ ಕುಳಿತು ಹಾಡುವಂಥದ್ದು, ಕುಣಿದು ಹಾಡುವಂಥದ್ದು, ಈ ಪ್ರಕಾರಗಳಲ್ಲಿ ಇವತ್ತು ಇಲ್ಲಿ ಸಂಪನ್ನಗೊಂಡಿರತಕ್ಕಂಥದ್ದು ಕುಣಿತ ಭಜನೆ ಶ್ಲಾಘನೀಯವಾಗಿತ್ತು. ಅದರಲ್ಲಿ ಕೂಡ ಈ ತಂಡ ದಾಸರು ಬರಬೇಕಾದರೆ ನಾವು ಅಂದುಕೊಂಡಿದ್ದೀವಿ ತುಂಬ ಸುಂದರವಾಗಿ ಇದೊಂದು ನಮಗೆ ಭಜನೆಗೆ ಪೂರಕವಾಗಿ ಅವರು ನೀಡುತ್ತಾರೆ ಅನ್ನುವಂತಹ ರೀತಿಯಲ್ಲಿ ಸುಂದರವಾಗಿ ನೀಡಿದ್ದಾರೆ. ಹೌದು, ಆದರೆ ನಾವುಗಳು ನೀವು ಮಾಡಿರುವಂತಹ, ನೀವು ಗೈದಿರುವಂತಹ ಭಜನಾ ಕಾರ್ಯಕ್ರಮದಲ್ಲಿ ತಪ್ಪುಗಳನ್ನು ಹುಡುಕೋದಲ್ಲ, ಆದರೆ ಇರೋ ವಿಚಾರವನ್ನು ಹೇಳಿಬಿಡ್ತೀವಿ ನಾವು ಅಷ್ಟೇ. ಅಂದರೆ ತಾಳವನ್ನು, ರಾಗವನ್ನು ಹಾಡಬೇಕು ಅಂತಾದರೆ ಶ್ರುತಿ ಮಾತಲಯ ಪಿತ ಅಂತ ಹೇಳುತ್ತಾರೆ. ಎರಡು ರೈಲುಗಳು ಚಲಿಸಬೇಕು ಅಂತಾದರೆ ಹೇಗೆ ಆ ರೈಲು ಪಟ್ಟ ಇರ್ತದೋ ಹಾಗೆಯೇ ನಮ್ಮ ಭಜನೆಗೆ ಶ್ರುತಿ ಮತ್ತು ಲಯ ಖಂಡಿತವಾಗಿ ಬೇಕು. ಶ್ರುತಿ, ಹಾರ್ಮೋನಿ, ತಬಲದಲ್ಲಿ ಸಹಕಾರಿಗಳಾಗಿದ್ದರು. ಹಾಡು ಪ್ರಾರಂಭ ಮಾಡಬೇಕಾದರೆ, ಶ್ಲೋಕವನ್ನು ಹಾಡಬೇಕು ಅಂತಾದರೆ ಶ್ರುತಿಯಲ್ಲಿ ಮಿಸ್ಟೇಕ್ಗಳು ಆಗಿದೆ. ಆ ನಂತರದಲ್ಲಿ ದಾಸರು ಮಲಗಿ ಪರಮಾದರದಿ ಕುಳಿತು ಹಾಡಬೇಕು ಅಂತ ಹೇಳಬೇಕಾದ್ರೆ ಅವರದ್ದೇ ಆದಂತಹ ಶ್ರುತಿಯನ್ನು ಹಿಡ್ಕೊಂಡು ಅವರು ಹಾಡ್ತಾ ಬಂದರು. ಅಂದರೆ ಒಂದಕ್ಕೊಂದು ಪೂರಕವಾಗಿಲ್ಲ ಹಾಡುಗಳು. ಹಾಡುವಂತಹ ಭಜಕರ ಜೊತೆಗೆ ಸ್ವಲ್ಪ ಶ್ರುತಿ ಅಲ್ಲಿ ಇಲ್ಲಿ ವ್ಯತ್ಯಾಸಗಳಾಗ್ತಾ ಇತ್ತು. ಹಾಡುಗಳು ಆಯ್ಕೆ ಮಾಡಿದಂಥ ಹಾಡುಗಳು ಚೆನ್ನಾಗಿಯೇ ಇತ್ತು, ಸಾಹಿತ್ಯಗಳು ಉತ್ತಮವಾಗಿತ್ತು, ಹೌದು. ಆದರೆ ಒಂದು ಹಾಡಿ ಇನ್ನೊಂದು ಹಾಡು ಹಾಡಬೇಕು ಅಂತಾದರೆ ನೀವು ಸ್ವಲ್ಪ ಆದಷ್ಟು ಬೇಗ ಬೇಗ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಅವಧಿ ಕಡಿಮೆ ಇರೋದು, ಅದರಲ್ಲಿ ಮುಗಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ನೀವು ಅಲ್ಲಿ ತೋರ್ಪಡಿಸಿದಂತೆ ಇತ್ತು. ಹಾಡುಗಳಿಗೆ ಪೂರಕವಾಗಿ ಭಾವನೆಗಳು, ನಾನು ಆಗ ಹೇಳಿದ ಹಾಗೇನೆ ಹಾಡುಗಳು ಹಾಡಬೇಕಾದ್ರೆ ನಿಮ್ಮಲ್ಲಿ ಹುರುಪು ಇರಬೇಕು, ಆ ಲವಲವಿಕೆ ಇರಬೇಕು. ಅದನ್ನು ನಾವು ಖಂಡಿತ ಬಯಸ್ತೇವೆ. ಅಷ್ಟು ವಿಚಾರವನ್ನು ಹೇಳ್ತಾ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಧನ್ಯವಾದಗಳು. ವಂದನೆಗಳು. ರಮೇಶ್ ಕಲ್ಮಾಡಿ ಅವರು. ಇದೊಂದು ಬಹಳ ಒಳ್ಳೆಯ ತಂಡ. ಯಾಕೆ ಅಂತ ಹೇಳಿದ್ರೆ ಈ ತಂಡದಲ್ಲಿ ಎಲ್ಲ ಯುವಕರು ಕೂಡ ಹಾಡಿನಲ್ಲಿ, ಕುಣಿತದಲ್ಲಿ ಸಮರ್ಥರು. ನಾವಿಲ್ಲಿ ಕಂಡುಕೊಂಡಂತಹ ಒಂದು ಲೋಪದೋಷ ಅಲ್ಲ, ತಿದ್ದಿಕೊಳ್ಳುವುದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಕಾಟುಕುಕ್ಕೆಯವರು ಹೇಳಿದ ಹಾಗೆ ಪ್ರಾರಂಭದ ಶ್ಲೋಕದ ಶ್ರುತಿ ಎರಡನೇ ಶ್ಲೋಕದ ಶ್ರುತಿಗೆ ಅದು ಪೂರಕವಾಗಿ ಇರಲಿಲ್ಲ. ಹೆಚ್ಚಾಗಿ ಯಾವುದೇ ಒಂದು ಭಜನೆ ಸ್ಪರ್ಧೆಯಲ್ಲಿ ನಾವು ಕಂಡುಕೊಂಡಂತೆ ಒಂದು ಶ್ರುತಿಯಲ್ಲಿ ಹಾಡನ್ನು ಪ್ರಾರಂಭ ಮಾಡ್ತಾರೆ, ಶ್ಲೋಕವನ್ನು. ಆ ಹಾಡು ತಗೊಳ್ಳುವಾಗ ಆ ಶ್ಲೋಕದ ಶ್ರುತಿಯೇ ಬೇರೆ ಇರ್ತದೆ, ಹಾಡಿನ ಶ್ರುತಿಯೇ ಬೇರೆ ಇರ್ತದೆ. ಅದು ಅಲ್ಲಿ ನಮಗೆ ಗೊತ್ತಾಗಿರುವುದಿಲ್ಲ. ಆದರೆ ಅದನ್ನೊಂದು ತಿದ್ದಿಕೊಳ್ಬೇಕು ಎನ್ನುವಂಥದ್ದು ನಮ್ಮ ಇರಾದೆ. ಇಲ್ಲಿ ಹಾರ್ಮೋನಿಯಂ ಮತ್ತು ತಬ್ಲಾ ಒಳ್ಳೆಯ ಒಂದು ಸಾಥಿಯನ್ನು ಕೊಟ್ಟಿದ್ದಾರೆ. ಈ ಹಾರ್ಮೋನಿಯಂ ತಬ್ಲ ಇರುವಾಗ ಹಾಡುಗಾರರಾದ ನಾವು ಆ ಶ್ರುತಿಯನ್ನು ನಾವು ಗಮನಿಸಿಕೊಳ್ಬೇಕು. ನಾವು ನಮ್ಮಷ್ಟಕ್ಕೆ ನಾವು ಹಾಡುವುದು ಅದು ಸೂಕ್ತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಹಾರ್ಮೋನಿಯಂ ಮತ್ತು ತಬ್ಲ ಮೊದಲೇ ಒಂದು ಶ್ರುತಿಯನ್ನು ಮಾಡಿಟ್ಟುಕೊಂಡಿರ್ತಾರೆ, ಅವರಿಗೆ ಅದನ್ನು ಬದಲಾವಣೆ ಮಾಡುವಂಥದ್ದು ಕಷ್ಟ. ಅದಕ್ಕೋಸ್ಕರ ನಾವು ಆ ಶ್ರುತಿ ಬಿಟ್ಟು ನಾವು ಹಾಡಲಿಕ್ಕೆ ಹೋಗಬಾರ್ದು. ಉದಾಹರಣೆಗೆ ಅಲ್ಲಿ ವ್ಯರ್ಥವಲ್ಲವೇ ಆ ಹಾಡಿನಲ್ಲಿ ಆ ಎರಡನೇ ಗೆರೆ, ಹರಿಯ ಸೇವೆ ಮಾಡದವನ, ಹರಿಯ ಗುಣಗಳೆನಿಸದವನ, ಹರಿಯ ಕೊಂಡಾಡದೆ ಹರಿಯ ತಿಳಿಯದವನ ಜನ್ಮ, ಈ ಎರಡನೇ ಗೆರೆ ಇತ್ತಲ್ಲ, ಅದು ಏರಿಕೆಗೆ ಹೋಗಲಿಲ್ಲ. ಆ ಏರಿಕೆ ಹೋಗಬೇಕಿತ್ತು. ಆ ಹಾರ್ಮೋನಿಯಂ ತಬಲದವರು ತಗೊಂಡು ಹೋದ್ರು, ನೀವು ತಗೊಂಡು ಹೋಗಲಿಲ್ಲ. ಅಲ್ಲಿ ನಿಮಗೆ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಅಭಾಸ ಅಲ್ಲ. ಮುಂದಿನ ದಿವಸಗಳಲ್ಲಿ ಅದನ್ನು ತಿದ್ದಿಕೊಳ್ತೀರಂತ ನಾವು ಭಾವಿಸ್ಕೊಳ್ತೇವೆ. ಇನ್ನೊಂದು ನಾನು ಕಂಡುಕೊಂಡದ್ದು ಒಳ್ಳೆಯ ತಂಡ ಅಂತ ಹೇಳಿದ್ರೆ ಕುಣಿತಕ್ಕೆ ಒಪ್ಪ ಹಾಕಿದಂತಹ ತಂಡ. ನಿಮ್ಮ ವೇದಿಕೆ ಬಳಕೆ, ನೀವು ಮಾಡಿಕೊಂಡ ವೇದಿಕೆ ಬಳಕೆ ಅದಷ್ಟು ಸಮಂಜಸವಾಗಿರಲಿಲ್ಲ. 15 ಮಂದಿಯನ್ನು ನೀವು ಬಳಕೆ ಮಾಡಿಕೊಂಡಿದ್ದೀರಿ. 15 ಸಂಘಟಕರ ಒಂದು ನಿಯಮದಂತೆ 15 ಮಂದಿಯನ್ನು ನೀವು ಬಳಕೆ ಮಾಡಿಕೊಂಡಿದ್ದೀರಿ. ಇನ್ನೂ ಕೂಡ ವೇದಿಕೆಯನ್ನು ಸ್ವಲ್ಪ ಪೂರ್ಣವಾಗಿ ಬಳಕೆ ಮಾಡಿಕೊಳ್ಬೋದಿತ್ತು. ಒಬ್ಬರ ಕಾಲು ಇನ್ನೊಬ್ಬರಿಗೆ ತಾಗುವಾಗೆ ಇತ್ತು.
ಅದನ್ನು ಸ್ವಲ್ಪ ವೇದಿಕೆಯನ್ನು ನೀವು ಬಳಕೆ ಮಾಡಿಕೊಳ್ಬೇಕು. ಆಮೇಲೆ ಪ್ರಾರಂಭದಲ್ಲಿ ನಿಮ್ಮ ಆ ಶಂಖನಾದ ನಿಮ್ಮ ತಂಡಕ್ಕೆ ಒಂದು ಮೆರುಗನ್ನು ಕೊಟ್ಟಿತು. ಹಾರ್ಮೋನಿಯಂ ತಬಲಾ ನಿಮ್ಮ ಒಂದು ಪ್ರದರ್ಶನಕ್ಕೆ ಅದು ಮೆರುಗನ್ನು ಕೊಟ್ಟಿದೆ. ಎಲ್ಲ ಹಾಡುಗಳು ಹಾಡಿನ ಆಯ್ಕೆಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತ ನಾವು ತಿಳಿಸ್ತೇವೆ. ಇದೊಂದು ಒಳ್ಳೆಯ ತಂಡ. ಮುಂದಿನ ದಿವಸಗಳಲ್ಲಿ ಇಂತಹ ಕೆಲವು ಸಣ್ಣ ವಿಚಾರಗಳನ್ನು ಗಮನಿಸುತ್ತಾ ಇನ್ನು ಮುಂದೆ ನಿಮ್ಮ ತಂಡ ಇದಕ್ಕಿಂತಲೂ ಚೆನ್ನಾಗಿ ಬೆಳೆದು ಬರಲಿ ಅಂತ ಹಾರೈಸುತ್ತಾ ನನ್ನ 2 ಅನಿಸಿಕೆಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಭಜನಾ ತಂಡ ಪೂಜ್ಯ ಸ್ವಾಮೀಜಿಗಳ ಅನುಗ್ರಹ ಪೂರಿತವಾದಂತಹ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀರಾಮ ಭಜನಾ ಮಂದಿರ ಬ್ರಹ್ಮರಕೋಟ್ಲು ಇವರ ನಯನಾನಂದವಾದಂತಹ ಕರ್ಣಾನಂದವಾದಂತಹ ಸಂಕೀರ್ತನೆಯ ಜೊತೆಗೆ ಇವತ್ತಿನ ಈ ಸಂಚಿಕೆಗೆ ಸಮಾಪ್ತಿಯನ್ನು ಘೋಷಣೆ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ.